ನಮಸ್ಕಾರ ವೀಕ್ಷಕರೇ, ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಅರ್ಪಿಸುವಂತಹ ದೃಷ್ಟಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಖಿತಾ ಪೂಜಾರಿ. ವೀಕ್ಷಕರೇ, ಕಳೆದ ಸಂಚಿಕೆಯಲ್ಲಿ ನಾವು ನೇತ್ರದಾನದ ಕುರಿತಾಗಿ ತಮಗೆ ಮಾಹಿತಿಯನ್ನ ನೀಡಿದ್ವಿ. ಇವತ್ತಿನ ಸಂಚಿಕೆಯಲ್ಲಿ ಡಯಾಬಿಟಿಸ್ ಅಂದ್ರೆ ಸಕ್ಕರೆ ಕಾಯಿಲೆಯಿಂದ ಕಣ್ಣಿನಲ್ಲಿ ಉಂಟಾಗುವಂತಹ ಯಾವುದೆಲ್ಲ ದುಷ್ಪರಿಣಾಮಗಳು ಇವೆ ಇದರ ಕುರಿತಾಗಿ ಮಾಹಿತಿಯನ್ನ ನೀಡಲಿಕ್ಕಿದ್ದೇವೆ. ಈ ಒಂದು ಮಾಹಿತಿಯನ್ನ ನೀಡೋದಕ್ಕೆ ಪ್ರಸಾದ್ ನೇತ್ರಾಲಯ ಮಂಗಳೂರು ಇಲ್ಲಿನ ವೈದ್ಯರಾಗಿರುವಂತಹ ಡಾಕ್ಟರ್ ವಿಕ್ರಮ್ ಜೈನ್ ಅವರು ನಮ್ಮ ಜೊತೆಗಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡುವ. ಎಸ್ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಹೇಗಿದ್ದೀರಿ? ಸರ್, ನಾನು ಹೇಳಿದೆ ಡಯಾಬಿಟಿಸ್ ನಿಂದ ಕಣ್ಣಿಗೆ ಆಗುವಂತಹ ದುಷ್ಪರಿಣಾಮಗಳ ಬಗ್ಗೆ ಇವತ್ತು ನಾವು ಮಾಹಿತಿಯನ್ನ ನೀಡಲಿಕ್ಕಿದ್ದೇವೆ ಅಂತ. ಡಯಾಬಿಟಿಸ್ ಅನ್ನುವಂಥದ್ದು ಸಾಮಾನ್ಯವಾಗಿ ನಾವು ಎಲ್ಡರ್ಲಿ ಪೀಪಲ್ ನೋಡ್ತಾ ಇದ್ವಿ, ಇತ್ತೀಚೆಗೆ ಅಡಲ್ಟ್ಸ್ ಅಲ್ಲಿ ಕೂಡ ಕಾಣಿಸ್ಕೊಳ್ಳಿಕ್ಕೆ ಶುರುವಾಗಿದೆ. ಇದರಿಂದ ಕಣ್ಣಿಗೆ ಯಾವೆಲ್ಲ ರೀತಿಯಾದಂತಹ ತೊಂದರೆಗಳು ಕಾಣಿಸಿಕೊಳ್ಳುತ್ತೆ ಅಂತ ಸರ್? ಈಗ ಸಕ್ಕರೆ ಕಾಯಿಲೆ ಇರುವಾಗ ಕಣ್ಣಿನ ಎಲ್ಲ ಭಾಗಗಳಲ್ಲೂ ತೊಂದರೆಗಳು ಬರುವ ಸಾಧ್ಯತೆ ಇದೆ. ಕಣ್ಣಿನ ರೆಪ್ಪೆಯಿಂದ ಹಿಡಿದು ಕಣ್ಣಿನ ನರ ತನಕ ಹೊರಗಿಂದ ಬರಬೇಕಿದ್ರೆ ಕಣ್ಣಿನ ರೆಪ್ಪೆಯಲ್ಲಿ ಸೋಂಕುಗಳಾಗುವುದು, ಕಣ್ಣಿನ ಒಳಗೆ ಪರೆ ಬರೋದು, ಬೇಗನೆ ಬರೋದು, ಕಣ್ಣಿನ ಈ ಸರ್ಫೇಸಲ್ಲಿ ಡ್ರೈ ಆಗಿ ಬರೋದು, ಕಣ್ಣಿನ ನರದಲ್ಲಿ ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತೇವೆ. ಡಯಾಬಿಟಿಸಿಂದ, ಮಧುಮೇಹದಿಂದಾಗಿ ಬರುವ ಈ ಕಣ್ಣಿನ ರೆಟಿನಾದ ಪ್ರಾಬ್ಲಮ್ಗೆ, ನರ ತೊಂದರೆಗೆ ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತೇವೆ. ಸೊ ಕಣ್ಣಿನ ಎಲ್ಲ ಭಾಗಗಳಲ್ಲಿ ಕೂಡ ಈ ಸಕ್ಕರೆ ಕಾಯಿಲೆಯಿಂದಾಗಿ, ಡಯಾಬಿಟಿಸಿಂದಾಗಿ ತೊಂದರೆ ಬರುವ ಸಾಧ್ಯತೆ ಇದೆ. ಓಕೆ ಸರ್, ನೀವು ಹೇಳಿದ್ರಿ ಕಣ್ಣಿನ ರೆಪ್ಪೆಯಿಂದ ಬರುತ್ತೆ ಅಂತ. ಕಣ್ಣಿನ ರೆಪ್ಪೆಯಲ್ಲಿ ಅಂದ್ರೆ ಯಾವ ರೀತಿಯಾಗಿ? ಕಣ್ಣಿನ ರೆಪ್ಪೆಯಲ್ಲಿ ಕೆಲವೊಂದು ಸೋಂಕುಗಳು, ಇನ್ಫೆಕ್ಷನ್ಗಳು ಬರುವ ಸಾಧ್ಯತೆ ಇದೆ. ಸಕ್ಕರೆ ಕಾಯಿಲೆ ಇರುವಾಗ ಅದು ಒಳ್ಳೆ ಕಂಟ್ರೋಲಲ್ಲಿ ಇಲ್ಲದಿದ್ದರೆ ಇಡೀ ಮೈಯಲ್ಲಿ ಈ ಇನ್ಫೆಕ್ಷನ್ ರೇಟ್ ಸ್ವಲ್ಪ ಜಾಸ್ತಿ ಇರ್ತದೆ. ಅದೇ ರೀತಿ ಕಣ್ಣಿನ ರೆಪ್ಪೆಯಲ್ಲಿ ಹಾರ್ಡಿಯೋಲಮ್ ಅಂತ ಹೇಳ್ತಾರೆ, ಅಥವಾ ನಮ್ಮ ಸಾಮಾನ್ಯ ಭಾಷೆಯಲ್ಲಿ ಚಿಟುಗುರು ಅಂಥದ್ದು ಕೆಲವೊಂದು ಬರೋದು. ಕಣ್ಣಿನ ರೆಪ್ಪೆಯಲ್ಲಿ ನೋವು ಬರೋದು, ಸ್ವಲ್ಪ ದಪ್ಪ ಆಗಿರ್ತದೆ, ಬೇಗನೆ ಹೋಗದೆ ಇರುವುದು, ಗುಣ ಬೇಗ ಆಗುವುದಿಲ್ಲ ಅಂತ ತೊಂದರೆಗಳು ಕಣ್ಣಿನ ರೆಪ್ಪೆಯಲ್ಲಿ ಬರ್ತದೆ. ಕೆಲವೊಮ್ಮೆ ಅವರಿಗೆ ನೋವಿರ್ತದೆ, ಕಣ್ಣಿನ ರೆಪ್ಪೆ ದಪ್ಪಾಗಿ ಕಣ್ಣು ಮುಚ್ಚಿ ಹೋಗ್ಬೋದು. ಇಂಥ ತೊಂದರೆಗಳು ಕಣ್ಣಿನ ರೆಪ್ಪೆಯಲ್ಲಿ ಬರ್ತದೆ. ಓಕೆ, ಈಗ ಒಬ್ಬ ವ್ಯಕ್ತಿಗೆ ಡಯಾಬಿಟಿಸ್ ಬಂದ ನಂತರ ಇದು ಎಷ್ಟು ಸಮಯಗಳವರೆಗೆ ಇದು ತಗೊಳ್ಳಿಕ್ಕೆ, ಅಂದ್ರೆ ಈ ಒಂದು ಇನ್ಫೆಕ್ಷನ್ ಹರಡುತ್ತೆ ಕಣ್ಣಿನಲ್ಲಿ ಅಂತ? ಇದು ಇನ್ಫೆಕ್ಷನ್ ಹರಡುದಂತಲ್ಲ, ಕೆಲವೊಮ್ಮೆ ಬರೀ ಧೂಳಿಂದಾಗಿಯೇ ಬರ್ತದೆ. ಕಣ್ಣಿನ ರೆಪ್ಪೆಯಲ್ಲಿ ಬರುವಂತಹ ಈ ಇನ್ಫೆಕ್ಷನ್ಗಳಲ್ಲಿ ಅವರಿಗೆ ಈ ಸಕ್ಕರೆ ಕಾಯಿಲೆ ಒಳ್ಳೆ ಕಂಟ್ರೋಲ್ ಅಲ್ಲಿ ಇರದಿದ್ರದು ಸ್ವಲ್ಪ ಜಾಸ್ತಿ ಬರೋ ಸಂದರ್ಭ ಇರ್ತದೆ. ಹೌದು. ಓಕೆ, ಈಗ ಒಂದು ವ್ಯಕ್ತಿ ಡಯಾಬಿಟಿಸ್ ಇರುವಂತಹ ಒಬ್ಬ ವ್ಯಕ್ತಿಯಲ್ಲಿ ಪ್ರತಿಯೊಬ್ಬ ಡಯಾಬಿಟಿಕ್ ಪೇಷಂಟ್ ಅಲ್ಲಿ ಇದು ಕಣ್ಣಿನ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತಾ ಅಂತ? ಈಗ ಸಾಮಾನ್ಯವಾಗಿ ಕಾಣುವಂತ ತೊಂದರೆ ಕಣ್ಣಿನ ನರದ್ದು. ಸೊ ಈಗ ನಾವು ಕಣ್ಣಿನ ರೆಪ್ಪೆಯಲ್ಲಿ ಈ ತೊಂದರೆಗಳು ಬರ್ಬೋದು ಅಂತ ಹೇಳಿದೆ. ಬಟ್ ಇದರಿಂದಾಗಿ ಕಣ್ಣಿನ ದೃಷ್ಟಿಗೆ ಏನು ಹಾನಿ ಆಗುದಿಲ್ಲ. ಕಣ್ಣಿನ ದೃಷ್ಟಿ ಒಳ್ಳೆದೇ ಇರ್ತದೆ. ಕಣ್ಣಿನ ದೃಷ್ಟಿ ಹಾನಿ ಆಗುವುದು ಎರಡು ಸಂದರ್ಭದಲ್ಲಿ. ಒಂದಾ ಅವರಿಗೆ ಈ ಸಕ್ಕರೆ ಕಾಯಿಲೆಯಿಂದಾಗಿ ಪರೆ ಬಂದ್ರೆ, ಅಥವಾ ಕಣ್ಣಿನ ನರದ್ದು ಏನಾದ್ರೂ ಸಮಸ್ಯೆ ಬಂದ್ರೆ. ಈಗ ಸಾಮಾನ್ಯವಾಗಿ ಕಣ್ಣಿನ ಪರೆ ಎಲ್ರಿಗೂ ಬರ್ತದೆ. ಸಕ್ಕರೆ ಕಾಯಿಲೆ ಇದ್ದವರಲ್ಲಿ ಈ ಕಣ್ಣಿನ ಪರೆ ಸ್ವಲ್ಪ ಬೇಗನೆ ಬರ್ಬೋದು. ಸಾಮಾನ್ಯವಾಗಿ ನೀವು ಕೇಳಿರ್ಬೋದು, ಸ್ವಲ್ಪ ವಯಸ್ಸಾದವರಿಗೇನೆ ಪರೆ ಬರುವುದು, ಒಂದು 60-65 ವಯಸ್ಸಿನ ನಂತರವೇ ಈ ಕಣ್ಣಿನ ಪರೆ ಬರುವುದು. ಈ ಸಕ್ಕರೆ ಕಾಯಿಲೆ ಇದ್ದವರಲ್ಲಿ ಒಳ್ಳೆ ಕಂಟ್ರೋಲ್ ಅಲ್ಲಿ ಇರದಿದ್ರೆ ಸ್ವಲ್ಪ ಬೇಗನೆ ಬರ್ಬೋದು. ಅದೇ ರೀತಿ ಒಮ್ಮೆ ಕಣ್ಣಿನ ಪರೆ ಬಂದ್ರೆ ಅದು ನಿಧಾನವಾಗಿ ಜಾಸ್ತಿ ಆಗ್ತಾ ಹೋಗ್ತದೆ. ಬಟ್ ಸಕ್ಕರೆ ಕಾಯಿಲೆ ಇದ್ದವರಲ್ಲಿ ಸ್ವಲ್ಪ ಬೇಗನೆ ಜಾಸ್ತಿ ಆಗ್ತಾ ಹೋಗ್ತದೆ. ಅವರಿಗೆ ಈ ಕಣ್ಣಿನ ಪರೆಗೆ ಶಸ್ತ್ರಚಿಕಿತ್ಸೆ ಬೇಗನೆ ಬೇಕಾಗ್ತದೆ. ಇನ್ನೊಂದು, ಈ ಕಣ್ಣಿನ ದೃಷ್ಟಿ ಕಮ್ಮಿ ಆಗ್ಲಿಕ್ಕೆ ಕಾರಣ ಸಕ್ಕರೆ ಕಾಯಿಲೆ ಇದ್ದವರಲ್ಲಿ ಈ ಕಣ್ಣಿನ ನರದ್ದು ತೊಂದರೆ, ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತೇವೆ. ಅದರಿಂದಾಗಿ ಕೂಡ ಈ ಕಣ್ಣಿನ ದೃಷ್ಟಿ ಕಮ್ಮಿ ಆಗ್ಬೋದು, ಕಡಿಮೆ ಆಗ್ತದೆ. ಇನ್ನು ಡಯಾಬಿಟಿಕ್ ಪೇಷಂಟ್ಸ್ಗಳಿಗೆ ಗಾಯ ಎಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ. ಇನ್ಫೆಕ್ಷನ್ ಬೇಗ ಅದು ಜಾಸ್ತಿ ಆಗ್ತದೆ ಅಂತ ಹೇಳ್ತಾರೆ, ಗಾಯ ಎಲ್ಲ. ಈಗ ನಾವು ಆಪರೇಷನ್, ಸರ್ಜರಿ ಮಾಡಿದ್ರೆ ಯಾವ್ದಾದ್ರು ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತಾ ಕಣ್ಣಿನ ಸರ್ಜರಿ ಮಾಡಿದ್ರೆ ಅಂತ? ಈಗ ಈ ಸಕ್ಕರೆ ಕಾಯಿಲೆ ಇಂದಾಗಿ ಬರುವಂತ ಈ ರೆಟಿನಾದ ತೊಂದರೆ, ಡಯಾಬಿಟಿಕ್ ರೆಟಿನೋಪತಿ, ಅದಕ್ಕೆ ಕೆಲವೊಂದು ಸಂದರ್ಭದಲ್ಲಿ ಶಸ್ತ್ರಚಿಕಿತ್ಸೆ ಬೇಕೇ ಆಗ್ತದೆ. ಅದಲ್ಲದೆ ಕಣ್ಣಿನ ಪರೆ, ಸಕ್ಕರೆ ಕಾಯಿಲೆಯಲ್ಲಿ ಅಂತಲ್ಲ, ಬೇರೆಯವರಿಗೂ ಕಣ್ಣಿನ ಪರೆ ಬಂದ್ರೆ ಇದರದ್ದು ನಾವು ಇದು ಟ್ರೀಟ್ಮೆಂಟ್ ಕೊಡೋದು ಬರೀ ಆಪರೇಷನಿನ ಮೂಲಕ. ಕಣ್ಣಿನ ಪರೆಗೆ ಯಾವುದೇ ಡ್ರಾಪ್ಸ್ ಆಗಲಿ ಕನ್ನಡಕದ ಮೂಲಕ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಚಿಕಿತ್ಸೆ ಮಾಡ್ಲಿಕ್ಕೆ ಆಗುದಿಲ್ಲ, ಶಸ್ತ್ರಚಿಕಿತ್ಸೆನೇ ಆಗ್ಬೇಕು. ಸೊ ಸಕ್ಕರೆ ಕಾಯಿಲೆ ಉಳ್ಳವರಿಗೂ ಕೂಡ ಶಸ್ತ್ರಚಿಕಿತ್ಸೆನೇ ಆಗ್ಬೇಕು. ನೀವು ಹೇಳಿದ್ರು ಸರಿ, ಶಸ್ತ್ರಚಿಕಿತ್ಸೆ ಮಾಡುವಾಗ ಸ್ವಲ್ಪ ನಿಧಾನವಾಗಿ ಗುಣ ಆಗ್ತದೆ. ಸೊ ಏನ್ ಮಾಡ್ಬೇಕಂತ ಹೇಳಿದ್ರೆ, ಅವರ ಸಕ್ಕರೆ ಕಾಯಿಲೆಯನ್ನು ಒಳ್ಳೆ ಕಂಟ್ರೋಲ್ ಅಲ್ಲಿ ಇಟ್ಟು
ಒಳ್ಳೆ ರೀತಿಯಲ್ಲಿ ಅವರ ಮಧುಮೇಹಕ್ಕೆ ಅವರಿಗೆ ಫಿಸಿಷಿಯನ್ ಯಾರಿಗೆ ತೋರಿಸ್ತಾರೆ ಅವ್ರ ಹತ್ರ ಹೋಗಿ ಅವರು ಒಳ್ಳೆ ರೀತಿಯಲ್ಲಿ ಕಂಟ್ರೋಲ್ ಮಾಡಿದರೆ ಖಂಡಿತವಾಗಿ ಬೇರೆಯವರ ಹಾಗೇನೆ ಅವರದ್ದು ಕೂಡ ಗುಣ ಆಗ್ತದೆ. ಯಾಕಂದರೆ ಈ ಕಾಯಿಲೆಗೆ ಶಸ್ತ್ರಚಿಕಿತ್ಸೆನೇ ಬೇಕು, ಕಣ್ಣಿನ ಪೊರೆ ರೋಗಕ್ಕೆ. ಕಣ್ಣಿನ ನರದಕ್ಕೆ ಬೇರೆ ಹಲವಾರು ಬೇರೆ ಬೇರೆ ರೀತಿಯ ಚಿಕಿತ್ಸೆಗಳಿವೆ, ಅದು ಯಾವ ಸ್ಟೇಜಲ್ಲಿ ಉಂಟು ಅದರ ಮೇಲೆ ಹೊಂದಿಕೊಂಡು ಉಂಟು. ಓಕೆ, ಈಗ ನೀವು ಹೇಳಿದ್ರಿ ಸರ್ಜರಿ ಮಾಡಿದ ನಂತರ ಎಷ್ಟು ಸಮಯ ತಗೊಳ್ತದೆ ಸರ್ ರಿಕವರಿ ಆಗಲಿಕ್ಕೆ ಅಂತ ಸರ್ಜರಿಯ ಬಳಿಕ? ಈಗ ಕಣ್ಣಿನ ಪೊರೆದ್ದು ಚಿಕಿತ್ಸೆ ಮಾಡುವಾಗ ರಿಕವರಿ ಇಮಿಡಿಯೇಟ್. ಅವರಿಗೆ ಕಣ್ಣಿನ ಪೊರೆಯನ್ನು ತೆಗೆದು ಒಂದು 2-3 ದಿವಸದಲ್ಲಿ ಅವರಿಗೆ ಎಲ್ಲವೂ ಕ್ಲೀನ್ ಆಗಿ ಕಾಣ್ತದೆ. ಕಣ್ಣಿನ ನರದಲ್ಲಿ ಏನು ತೊಂದರೆ ಇಲ್ಲದೆ ಇದ್ದಲ್ಲಿ ಎಲ್ಲವೂ ಕ್ಲೀನ್ ಆಗಿ ಕಾಣ್ತದೆ. ಆದರೆ ಆ ಗಾಯ ಗುಣ ಆಗ್ಲಿಕ್ಕೆ 1 ವಾರದ ಅವಧಿ ಬೇಕು, 1 ವಾರದಿಂದ 10 ದಿನ. ಹಾಗಾಗಿ ನಾವು ಎಲ್ರಿಗೂ ಶಸ್ತ್ರಚಿಕಿತ್ಸೆ ಆದ ಮೇಲೆ 1 ವಾರ ಅಥವಾ 10 ದಿವಸ ಮುಖಕ್ಕೆ ನೀರು ಹಾಕಬಾರ್ದು, ಧೂಳಿನ ಕಡೆಗೆ ಹೋಗಬಾರ್ದು ಅಂತ ಹೇಳಿದೆ. ಕಣ್ಣಿಗೆ ನೀರು ತಾಗಿದಲ್ಲಿ ಅಥವಾ ಧೂಳು ತುಂಬ ಹೋದಾಗ ಕಣ್ಣಿನ ಒಳಗೆ ಕೂಡ ಇನ್ಫೆಕ್ಷನ್ ಸೋಂಕು ಆಗ್ಬೋದು. ಅದಕ್ಕೋಸ್ಕರ ಕಣ್ಣಿನ ಈ ಪೊರೆ ರೋಗದ್ದು ಶಸ್ತ್ರಚಿಕಿತ್ಸೆ ಆದ ಮೇಲೆ ಯಾವಾಗಲೂ ನೀರು ತಾಗಿಸಬಾರ್ದು ಹಾಗೂ ಧೂಳಿದ್ದ ಕಡೆ ಹೋಗಬಾರ್ದು. ಸೊ 1 ವಾರ 10 ದಿನದಲ್ಲಿ ಅದು ಗುಣ ಆಗಿ ಇರ್ತದೆ. ಓಕೆ ಡಾಕ್ಟರ್, ನೀವು ಹೇಳಿದ್ರಿ ಡಯಾಬಿಟಿಕ್ ರೆಟಿನೋಪತಿ ಅಂತ, ಅದ್ರ ಬಗ್ಗೆ ಇನ್ನೊಂದಷ್ಟು ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಯಾವ ರೀತಿಯಾಗಿ? ಈಗ ಸಕ್ಕರೆ ಕಾಯಿಲೆ ಇದ್ದವರಲ್ಲಿ ದೃಷ್ಟಿಗೆ ಹಾನಿ ಉಂಟಾಗೋದು ಮುಖ್ಯವಾಗಿ ಈ ಡಯಾಬಿಟಿಕ್ ರೆಟಿನೋಪತಿಯಿಂದಾಗಿ. ಅದು ಎಲ್ಲ ಸಕ್ಕರೆ ಕಾಯಿಲೆ ಇದ್ದವರಲ್ಲಿ ಬರುವ ಸಾಧ್ಯತೆ ಖಂಡಿತವಾಗಿ ಇದೆ. ಕೆಲವರಲ್ಲಿ 10 ವರ್ಷ ಆದ ಮೇಲೆ ಬರ್ತದೆ, ಕೆಲವರಲ್ಲಿ ಒಂದು ಸಕ್ಕರೆ ಕಾಯಿಲೆ ಬಂದು 5 ವರ್ಷದಲ್ಲೇ ಬರ್ತದೆ. ಅದು ಯಾಕೆ ಬೇರೆ ಬೇರೆಯವರಲ್ಲಿ ಬೇರೆ ಬೇರೆ ಟೈಮಿಗೆ ಬರ್ಬೋದು ಅಂತ ನೀವು ಒಂದು ಕೇಳ್ಬೋದು. ಸೊ ಶುಗರ್ ಒಳ್ಳೆ ಕಂಟ್ರೋಲ್ ಇಲ್ಲದೆ ಇದ್ದರೆ ಬೇಗನೆ ಈ ಡಯಾಬಿಟಿಕ್ ರೆಟಿನೋಪತಿ ಬರ್ತದೆ. ತುಂಬ ಒಳ್ಳೆ ಕಂಟ್ರೋಲ್ ಇದ್ದಾಗ ಒಂದು 15 ವರ್ಷದ ಅವಧಿ ಕೂಡ ಏನೂ ಅವರ ಕಣ್ಣಿನ ನರಕ್ಕೆ ತೊಂದರೆ ಆಗದೆ ಇರ್ಬೋದು. ಕಣ್ಣಿನ ನರಕ್ಕೆ ನಾವು ರೆಟಿನಾ ಅಂತ ಹೇಳ್ತೇವೆ ಸೈಂಟಿಫಿಕ್ ಟರ್ಮ್ಸ್ ಅಲ್ಲಿ, ಅದಕ್ಕೆ ಈ ಕಾಯಿಲೆಗೆ ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತೇವೆ. ಸೊ ಈ ಡಯಾಬಿಟಿಕ್ ರೆಟಿನೋಪತಿಯಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಕಣ್ಣಿನ ನರದಲ್ಲಿ ಹಲವಾರು ಈ ಬ್ಲಡ್ ವೆಸಲ್ಸ್ ಇದೆ. ಇವುಗಳಿಗೆ ಸ್ವಲ್ಪ ಸಕ್ಕರೆ ಕಾಯಿಲೆಯಿಂದಾಗಿ ಎಫೆಕ್ಟ್ ಆಗ್ತದೆ. ಕಣ್ಣಿನ ಒಳಗೆ ನರದ ಒಳಗೆ ಸಣ್ಣ ಮಟ್ಟಿನ ಬ್ಲೀಡಿಂಗ್, ಮೈಕ್ರೋಎನಿರಿಸಮ್ಸ್, ಇಂಟ್ರಾರೆಟಿನಲ್ ಹೆಮರೇಜಸ್ ಅಂತ ಹೇಳ್ತೇವೆ. ಕಣ್ಣಿನ ನರದಲ್ಲಿ ನೀರು ತುಂಬಿಕೊಳ್ಳುವುದು, ಅದಕ್ಕೆ ಮ್ಯಾಕ್ಯುಲರ್ ಎಡಿಮಾ ಅಂತ ಹೇಳ್ತೇವೆ. ಸೊ ಕೆಲವೊಮ್ಮೆ ಕಣ್ಣಿನ ಈ ವಿಟ್ರಿಯಸ್, ಈ ನರದ ಮುಂದೆ ಇರುವ ಜಾಗಕ್ಕೆ ವಿಟ್ರಿಯಸ್ ಅಂತ ಹೇಳ್ತೇವೆ, ಅಲ್ಲೇ ಬ್ಲೀಡಿಂಗ್ ಆಗೋದು, ಇದು ತುಂಬಾ ದೊಡ್ಡ ತೊಂದರೆ, ವಿಟ್ರಿಯಸ್ ಹೆಮರೇಜ್ ಅಂತ ಹೇಳ್ತೇವೆ. ಕೆಲವೊಮ್ಮೆ ಈ ಸಕ್ಕರೆ ಕಾಯಿಲೆಯ ತೊಂದರೆಯಿಂದಾಗಿ ನರ ಕಳಚಿ ಬರೋದು, ರೆಟಿನಲ್ ಡಿಟ್ಯಾಚ್ಮೆಂಟ್ ಅಂತ ಹೇಳ್ತೇವೆ. ಸೊ ಇಂಥ ಹಲವಾರು ತೊಂದರೆಗಳು ಈ ಡಯಾಬಿಟಿಕ್ ರೆಟಿನೋಪತಿಯಲ್ಲಿ ಬರಬಹುದು. ಈ ಮೊದಲ ಹಂತಕ್ಕೆ ನಾವು ನಾನ್ ಪ್ರೊಲಿಫರೇಟಿವ್ ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತೇವೆ. ಆ ಹಂತದಲ್ಲಿ ಯಾವುದೇ ಲಕ್ಷಣ ಇರುವುದಿಲ್ಲ. ಇದು ಮುಂದೆ ಹೋದಾಗ ಕಣ್ಣಿನ ನರದಲ್ಲಿ ನೀರು ಕೂತಾಗ ಮ್ಯಾಕ್ಯುಲರ್ ಎಡಿಮಾ ಅಂತ ಹೇಳ್ತೇವೆ. ಆಗ ಮಾಡರೇಟ್ ವಿಜುವಲ್ ಲಾಸ್, ಸ್ವಲ್ಪ ದೃಷ್ಟಿ ಮಬ್ಬು ಆಗ್ಬೋದು. ಅಥವಾ ಈ ಪ್ರಾಲಿಫರೇಟಿವ್ ಡಯಾಬಿಟಿಕ್ ರೆಟಿನೋಪತಿಯಲ್ಲಿ ಇವಾಗಲೇ ಹೇಳಿದೆ ನಾನು, ಕಣ್ಣಿನ ನರ ಕಳಚಿ ಬರೋದು, ರೆಟಿನಲ್ ಡಿಟ್ಯಾಚ್ಮೆಂಟ್ ಅಂತ ಹೇಳ್ತೇವೆ. ಅಥವಾ ಕಣ್ಣಿನ ಈ ನರದ ಮುಂದೆ ಬ್ಲೀಡಿಂಗ್ ಆಗೋದು, ವಿಟ್ರಿಯಸ್ ಹೆಮರೇಜ್ ಅಂತ ಹೇಳ್ತೇವೆ. ಆ ಸಂದರ್ಭದಲ್ಲಿ ಕಣ್ಣಿನ ದೃಷ್ಟಿ ಸಂಪೂರ್ಣವಾಗಿ ತುಂಬ ಕಡಿಮೆ ಆಗ್ಬೋದು. ಆ ಹಂತ ತನಕ ಯಾವುದೇ ಲಕ್ಷಣ ಇರದೇ ಇರಬಹುದು, ಬರೀ ಸ್ವಲ್ಪ ದೃಷ್ಟಿ ಮಬ್ಬ ಆಗಿರ್ಬೋದು, ಬಟ್ ಕಣ್ಣಿನ ನರದಲ್ಲಿ ತುಂಬ ತೊಂದರೆ ಕೂತಿರ್ತದೆ, ಅವರಿಗೆ ಏನು ಗೊತ್ತಿರೋದಿಲ್ಲ. ಸೊ ಇದು ಹೇಗೆ ಗೊತ್ತುಪಡಿಸ್ಬೋದು? ಎಲ್ಲರೂ ಸಕ್ಕರೆ ಕಾಯಿಲೆ ಉಳ್ಳವರು ವರ್ಷಕ್ಕೆ 2 ಸಲ 6 ತಿಂಗಳಿಗೊಮ್ಮೆ ಅವರ ಕಣ್ಣಿನ ಪರೀಕ್ಷೆಯನ್ನು ಮಾಡಿಸ್ಬೇಕು. ಕಣ್ಣಿನ ಪರೀಕ್ಷೆ ಅಂದರೆ ಬರೀ ಕನ್ನಡಕದ್ದು ಚೆಕಪ್ ಮಾತ್ರ ಅಲ್ಲ. ಈಗ ಕನ್ನಡಕದ ಅಂಗಡಿ ಹೋದರೆ ಕಣ್ಣಿನ ನಮ್ರದ್ದು ಚೆಕಪ್ ಮಾಡಿ ಇಮಿಡಿಯೇಟ್ಲಿ ಕನ್ನಡಕ ಕೊಡ್ತಾರೆ, ಅವರಿಗೂ ಖುಷಿ, ರೋಗಿಗೂ ಖುಷಿ, 10 ನಿಮಿಷದಲ್ಲಿ ಎಲ್ಲ ಮುಗೀತಂತ. ಆ ಥರ ಅಲ್ಲ. ಕಣ್ಣಿನ ವೈದ್ಯರ ಹತ್ರ ಹೋದಾಗ ಅವರ ಕಣ್ಣಿನ ನರವನ್ನು ಕೂಡ ಪರೀಕ್ಷಿಸ್ತಾರೆ. ಕಣ್ಣಿಗೆ ಮದ್ದು ಬಿಟ್ಟು ಕಣ್ಣಿನ ನರದ್ದು ಪರೀಕ್ಷೆ ಆಗಲೇಬೇಕು. ಸಂಪೂರ್ಣವಾಗಿ ಈ ರೀತಿ ಕಣ್ಣಿನ ಪರೀಕ್ಷೆ ಮಾಡಿದರೆ ಮಾತ್ರ ನಮಗೆ ವೈದ್ಯರಿಗೆ ಗೊತ್ತಾಗುವುದು ಅಂಥವನ ಕಣ್ಣಲ್ಲಿ ಈ ಡಯಾಬಿಟಿಕ್ ರೆಟಿನೋಪತಿ ಏನಾದರೂ ಇದೆಯಾ ಅಂತ. ಇಲ್ಲದ್ರೆ ನಮಗೂ ಗೊತ್ತಾಗುವುದಿಲ್ಲ. ಕಣ್ಣಿಗೆ ಮದ್ದು ಬಿಟ್ಟು ಕಣ್ಣಿನ ನರವನ್ನು ಸಂಪೂರ್ಣ ಪರೀಕ್ಷೆ ಮಾಡಿದಾಗ ಮಾತ್ರ ನಮಗೆ ಗೊತ್ತಾಗ್ತದೆ. ಸೊ ಒಂದು ವೇಳೆ ಅದು ನಾರ್ಮಲ್, ಏನು ತೊಂದರೆ ಇಲ್ಲದೆ ಇದೆ ಅಂತ ಹೇಳಿದ್ರೆ ಕಣ್ಣಿನ ವೈದ್ಯರೇ ತಿಳಿಸ್ತಾರೆ, ಆಯ್ತು ಇನ್ನು 6 ತಿಂಗಳು ಬಿಟ್ಟು ಅಥವಾ 1 ವರ್ಷ ಬಿಟ್ಟು ನೋಡುವ ಅಂತ. ಯಾಕೆ ನಾವು ಪುನಃ ನೋಡಬೇಕು? ನಾನು ಆಗ ಹೇಳಿದಾಗೆ ಮೊದಲ ಹಂತದಲ್ಲಿ ಇದಕ್ಕೆ ಯಾವುದೇ ಲಕ್ಷಣ ಇರುವುದಿಲ್ಲ. ಮತ್ತೆ ಮುಂದೆ ಹೋದಾಗ ಅದರ ಚಿಕಿತ್ಸೆ ಸ್ವಲ್ಪ ಜಾಸ್ತಿ ಕಷ್ಟ ಆಗ್ತದೆ. ಮೊದಲ ಹಂತದಲ್ಲಿ ಇದಕ್ಕೆ ನಾವು ಚಿಕಿತ್ಸೆಯನ್ನು ಕೊಟ್ಟರೆ ಅವರಿಗೆ ಒಳ್ಳೆ ದೃಷ್ಟಿ ಜೀವಮಾನಕ್ಕೂ ಇರುವ ಹಾಗೆ ನೋಡ್ಕೊಳ್ಬೋದು.
ಓಕೆ ಡಾಕ್ಟರ್, ನೀವು ಹೇಳಿದ್ರಿ ವಿಟ್ರಸ್ ಹೆಮರೇಜ್ ಅದೆಲ್ಲ ಆಗುತ್ತೆ ಅಂತ. ಸರ್ಜರಿ ಆದ ನಂತರ ಇದು ಕಂಪ್ಲೀಟ್ ಕ್ಯೂರ್ ಆಗ್ತದಾ ಅಥವಾ ಇನ್ನೊಂದು ಸಲ ಬರುವಂತಹ ಚಾನ್ಸಸ್ ಇರುತ್ತಾ ಸರ್ಜರಿಯ ಬಳಿಕ ಅಂತ? ಈಗ ಈ ಕಣ್ಣಿನ ಡಯಾಬಿಟಿಕ್ ರೆಟಿನೋಪತಿಗೆ ಪ್ರತಿಯೊಬ್ಬನಿಗೂ ಸರ್ಜರಿ ಬೇಕಂತಿಲ್ಲ. ಮೊದಲ ಹಂತಕ್ಕೆ ಮೈಲ್ಡ್ ಟು ಮಾಡರೇಟ್ ನಾನ್ ಪ್ರೊಲಿಫರೇಟಿವ್ ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತೇವೆ. ಬರೇ ಅವರ ಶುಗರ್ ಅನ್ನು ಒಳ್ಳೆ ಕಂಟ್ರೋಲ್ ಅಲ್ಲಿ ಇಟ್ಟರೆ ಅದು ಅಲ್ಲಿಗೆ ನಿಂತು ಹೋಗ್ತದೆ, ಮುಂದೆ ಹೋಗುದಿಲ್ಲ. ನೆಕ್ಸ್ಟ್ ಹಂತದಲ್ಲಿ ಕೆಲವೊಮ್ಮೆ ನಾವು ಮೈಕ್ರೋನ್ಯೂಟ್ರಿಯೆಂಟ್ಸ್ ಟ್ಯಾಬ್ಲೆಟ್ಸ್ ಕೊಡ್ತೇವೆ. ಕಣ್ಣಿನ ನರಕ್ಕೆ ಬೇಕಾಗುವ ಸತ್ವಗಳು ಈ ಮೈಕ್ರೋನ್ಯೂಟ್ರಿಯೆಂಟ್ ಟ್ಯಾಬ್ಲೆಟ್ಗಳಲ್ಲಿ ಇರ್ತದೆ. ಅದರಲ್ಲೇ ಅವರ ಕಣ್ಣಿನ ನರ ಸ್ವಲ್ಪ ಒಳ್ಳೆ ಇದ್ದು ಮುಂದೆ ಅವರಿಗೆ ತೊಂದರೆ ಆಗದ ಹಾಗೆ ನೋಡಿಕೊಳ್ತದೆ. ಈ ಪ್ರಾಲಿಫರೇಟಿವ್ ಡಯಾಬಿಟಿಕ್ ರೆಟಿನೋಪತಿಗೆ ಹೋದ ನಂತರ ಇಂಥ ಟ್ರೀಟ್ಮೆಂಟ್ಗಳು ಬೇಕಾಗ್ತದೆ. ಶಸ್ತ್ರಚಿಕಿತ್ಸೆ ಇಲ್ಲದೆ ಬರೀ ಲೇಸರಿನ ಮೂಲಕ ಆಪರೇಷನ್ ರೂಮಿಗೆ ಹೋಗದೆ ಕ್ಲಿನಿಕಲ್ಲೇ ಲೇಸರನ್ನು ಮಾಡಿ ಈ ಮೊದಲ ಹಂತ ಪ್ರಾಲಿಫರೇಟಿವ್ ಡಯಾಬಿಟಿಕ್ ರೆಟಿನೋಪತಿಯ ಮೊದಲ ಹಂತಕ್ಕೆ ಟ್ರೀಟ್ಮೆಂಟ್ ಕೊಡ್ಬೋದು. ಒಂದು ವೇಳೆ ಬ್ಲೀಡಿಂಗ್ ಆದರೆ ಕಣ್ಣಲ್ಲಿ ವಿಟ್ರಿಯಸ್ ಹೆಮರೇಜ್ ಆದರೆ ಅಥವಾ ಈ ನರ ಕಳಚಿ ಬಂದರೆ ಟ್ರಾಕ್ಷನಲ್ ರೆಟಿನಲ್ ಡಿಟ್ಯಾಚ್ಮೆಂಟ್ ಅಂತ ಹೇಳ್ತೀವಿ. ಅಂಥ ಸಂದರ್ಭದಲ್ಲಿ ಅವರಿಗೆ ಕಣ್ಣಿನ ನರದ್ದು ಶಸ್ತ್ರಚಿಕಿತ್ಸೆ ಬೇಕಾಗ್ತದೆ. ಸೊ ಈ ನರದ ಶಸ್ತ್ರಚಿಕಿತ್ಸೆ ಎಷ್ಟು ಬೇಗ ನಾವು ಮಾಡ್ತೇವೆ ಈ ತೊಂದರೆ ಬಂದ ಮೇಲೆ ಅದರ ಮೇಲೆ ಡಿಪೆಂಡ್ ಆಗಿ ಉಂಟು ಅವರಿಗೆ ಒಳ್ಳೆ ದೃಷ್ಟಿ ಬರ್ತದೋ ಇಲ್ವ ಅಂತ. ಕೆಲವರು ಈ ತೊಂದರೆ ಆದ ಮೇಲೆ ಕೂಡ ಅವರ ಶುಗರ್ ಕಂಟ್ರೋಲ್ ಇಲ್ಲದೆ ಅಥವಾ ಅವರ ಒಂದು ಆಲಸ್ಯದಿಂದಾಗಿ ಅವರು 1 ವರ್ಷ ಬಿಟ್ಟು ಬರೋದು ಅಂಥದ್ದು ಸಂದರ್ಭಗಳನ್ನು ನೋಡ್ತೇವೆ. ಅಂಥ ಸಂದರ್ಭದಲ್ಲಿ ಆಪರೇಷನ್ ಆದ ಮೇಲೆ ಕೂಡ ಅವರಿಗೆ 100ಕ್ಕೆ 100 ಬರಲಿಕ್ಕಿಲ್ಲ. ಈಗ ಇರುವುದಕ್ಕಿಂತ ಸ್ವಲ್ಪ ಇಂಪ್ರೂವ್ಮೆಂಟ್ ಬರ್ತದೆ. ಒಂದು ಉದಾಹರಣೆಗೆ ಈ ತೊಂದರೆ ಆದ ಮೇಲೆ ಅವರಿಗೆ ಬರೀ ಒಂದು 20% ದೃಷ್ಟಿ ಇರ್ತದೆ. ಆ 20% ಅನ್ನೊಂದು 60% ತನಕ ಇಂಪ್ರೂವ್ ಆಗ್ತದೆ. 100ಕ್ಕೆ ಬಾರದೇ ಇರಬಹುದು. ಮೊದಲ ಹಂತದಲ್ಲೇ ಮಾಡಿದರೆ 90ರಿಂದ 100% ಖಂಡಿತವಾಗಿ ಅವರಿಗೆ ಶಸ್ತ್ರಚಿಕಿತ್ಸೆ ಆದ ಮೇಲೆ ಇರ್ತದೆ. ಬಟ್ ಅವರು ಡಿಲೇ ಮಾಡಿದರೆ ಮುಂದೆ ಹಾಕ್ತಾ ಹೋದರೆ ಅಲ್ಲಿ ಕಣ್ಣಿನ ನರ ವೀಕ್ ಆಗ್ತಾ ಹೋಗ್ತದೆ. ಅಂಥ ಸಂದರ್ಭದಲ್ಲಿ ಈ ದೃಷ್ಟಿ ಅವರಿಗೆ ಶಸ್ತ್ರಚಿಕಿತ್ಸೆ ಆದ ಮೇಲೆ ಕೂಡ 100ಕ್ಕೆ 100 ಬರಲಿಕ್ಕಿಲ್ಲ. ಈಗ ಇರೋಕ್ಕಿಂತ ಸ್ವಲ್ಪ ಒಳ್ಳೇದು. ಬಟ್ ಎಷ್ಟು ಇಂಪ್ರೂವ್ಮೆಂಟ್ ಸಿಕ್ಕಿದ್ರು ಅದು ಅವರಿಗೆ ಉತ್ತಮ. ಯಾಕಂದ್ರೆ 20% ಇದ್ರೆ ಜೀವನ ಮಾಡಲಿಕ್ಕೆ ತುಂಬ ಕಷ್ಟ. ಆಚೆ ನಡ್ಕೊಂಡು ಹೋಗ್ಲಿಕ್ಕೆ ಅವ್ರ ಮನೆಯಲ್ಲಿ ಮಾತ್ರ ಸಾಧ್ಯ, ಬೇರೆ ಕಡೆಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇರೋದಿಲ್ಲ. ಅವರಷ್ಟಕ್ಕೆ ಒಬ್ಬರಿಗೆ ಹೋಗ್ಲಿಕ್ಕೆ ಸಾಧ್ಯ ಇರೋದಿಲ್ಲ. ಆ ಸ್ವಂತ ಸಂದರ್ಭದಲ್ಲಿ ನಾವು ಶಸ್ತ್ರಚಿಕಿತ್ಸೆ ಮಾಡಿದಾಗ ಅವರಿಗೆ ದೂರದ್ದೇನು ಓದಲಿಕ್ಕೆ ಕಾಣದಿದ್ರು ಅವರ ಕೆಲಸ ಅವರಿಗೆ ಮಾಡಲಿಕ್ಕೆ ಆಗ್ತದೆ. ಸೊ ಖಂಡಿತವಾಗಿ ಅವರಿಗೆ ಇಂಪ್ರೂವ್ಮೆಂಟ್ ಇರ್ತದೆ. ಬಟ್ 100ಕ್ಕೆ 100 ಅವ್ರ ಎಕ್ಸ್ಪೆಕ್ಟೇಷನ್ ಇದ್ರೆ ಅದು ಇರುವುದಿಲ್ಲ. ಅದು ಮೊದಲೇ ನಾವು ಅವರಿಗೆ ತಿಳಿಸ್ತೇವೆ, ನಿಮ್ಮ ಕಣ್ಣಲ್ಲಿ ಆಲ್ರೆಡಿ ನೀವು ತುಂಬ ಲೇಟಾಗಿ ಬಂದಿದ್ದೀರಿ, ಈಗ ಇರೋಕ್ಕಿಂತ ಅದನ್ನು ಬೆಟರ್ ಮಾಡ್ಬೋದು. ಬಟ್ ನಿಮಗೆ 100ಕ್ಕೆ 100 ಎಲ್ಲವೂ ಕ್ಲೀನಾಗಿ ಕಾಣುವ ಹಾಗೆ ಆಗ್ಲಿಕ್ಕಿಲ್ಲ. ಇನ್ನೊಂದು ಈ ಟ್ರೀಟ್ಮೆಂಟ್ ಅಲ್ಲಿ ಇದೆ ಏನಂದ್ರೆ ಕಣ್ಣಿಗೆ ಇಂಜೆಕ್ಷನ್ಸ್ ಕೊಡುವುದು. ಈ ಕಣ್ಣಿನ ನರದಲ್ಲಿ ನೀರು ಕೂತ ಸಂದರ್ಭದಲ್ಲಿ ಮ್ಯಾಕ್ಯುಲರ್ ಎಡಿಮಾ ಅಥವಾ ಈ ಬ್ಲೀಡಿಂಗ್ ಆದ ಫಸ್ಟ್ ಸಂದರ್ಭದಲ್ಲಿ ನಾವು ಕಣ್ಣಿನ ನರಕ್ಕೆ ಡೈರೆಕ್ಟ್ ಆಗಿ ಇಂಜೆಕ್ಷನ್ ಕೊಡ್ತೇವೆ. ಆ ಸಂದರ್ಭದಲ್ಲಿ ನಮಗೆ ಈ ಶಸ್ತ್ರಚಿಕಿತ್ಸೆ ಸರ್ಜರಿಯನ್ನು ಅವಾಯ್ಡ್ ಮಾಡ್ಬೋದು, ಮುಂದೆ ಹಾಕ್ಬೋದು. ಕೆಲವೊಮ್ಮೆ ಅದರಲ್ಲೇ ಒಳ್ಳೆ ಕಂಟ್ರೋಲ್ ಬರ್ತದೆ. ಬಟ್ ಇಂಜೆಕ್ಷನ್ ಅಂದ್ರೆ ಒಂದು ಇಂಜೆಕ್ಷನ್ ಅಲ್ಲಿ ಸಾಕಾಗುದಿಲ್ಲ, ಕೆಲವೊಮ್ಮೆ 3ರಿಂದ 6 ಇಂಜೆಕ್ಷನ್ ತನಕ ಬೇಕಾಗ್ತದೆ. ಇದೆಲ್ಲವೂ ನಾವು ಟ್ರೀಟ್ಮೆಂಟ್ ಮಾಡಿದ ನಂತರವೂ ಕೂಡ ನೀವು ಕೇಳಿದ್ರೆ ಅದು ಪುನಃ ಬರ್ಬೋದು. ಅವರ ಸಕ್ಕರೆ ಕಾಯಿಲೆಯ ಲೆವೆಲ್ ಅನ್ನು ಒಳ್ಳೆ ಕಂಟ್ರೋಲ್ ಅಲ್ಲಿ ಇಡದೆ ಇದ್ದಲ್ಲಿ ಪುನಃ ಬರುವ ಸಾಧ್ಯತೆ ಖಂಡಿತವಾಗಿಯೂ ಇದೆ. ಸೊ ಬರೇ ನಮ್ಮ ಚಿಕಿತ್ಸೆ ಮಾತ್ರ ಅಲ್ಲ, ಅವರ ಸೈಡಿಂದ ಅವರ ಡಯಟ್ ಕಂಟ್ರೋಲ್, ತಿನ್ನುವಾಗ ಸಕ್ಕರೆ ಇದ್ದಂಥ ವಸ್ತುಗಳನ್ನು ಅವಾಯ್ಡ್ ಮಾಡೋದು, ಎಕ್ಸರ್ಸೈಸ್ ಮಾಡೋದು ಅಂಥದ್ದೆಲ್ಲ ಮಾಡಿ ಅವರ ಈ ಸಕ್ಕರೆ ಕಾಯಿಲೆಗೆ ಅವರ ಟ್ರೀಟಿಂಗ್ ಫಿಸಿಷಿಯನ್ ಅಡ್ವೈಸ್ ಕೇಳಿ ಶುಗರನ್ನು ಒಳ್ಳೆ ಕಂಟ್ರೋಲಲ್ಲಿ ಇಡುವ ಕೆಲಸ ಆರೋಗ್ಯದ್ದು. ಈ ಟ್ರೀಟ್ಮೆಂಟ್ಗಳು ಆದ ಮೇಲೆ ಅವರು ಶುಗರನ್ನು ಒಳ್ಳೆ ಇಡದೆ ಇದ್ದಲ್ಲಿ ಪುನಃ ಇದು ಬರುವ ಸಾಧ್ಯತೆ ಖಂಡಿತವಾಗಿ ಇದೆ. ಓಕೆ ಡಾಕ್ಟರ್, ಇನ್ನು ಕೇಳೋದಾದ್ರೆ ನೇತ್ರದಾನ ಅನ್ನುವಂಥದ್ದು ನಾವು ಹೇಳ್ತಾ ಇದ್ವಿ, ಇದೊಂದು ತುಂಬಾ ಮುಖ್ಯವಾದಂತಹ ಒಂದು ವಿಚಾರ. ಈಗ ಡಯಾಬಿಟಿಸ್ ಇರುವ ಪೇಷಂಟ್ ಅವರು ಸತ್ತ ನಂತರ ನೇತ್ರದಾನವನ್ನ ಮಾಡ್ಬೋದಾ ಅನ್ನುವಂಥದ್ದು? ಖಂಡಿತವಾಗಿ ಮಾಡ್ಬೋದು. ಈಗ ನೇತ್ರದಾನ ಮಾಡುವಾಗ ಇದು ಇಡೀ ಕಣ್ಣನ್ನು ನಾವು ಕಸಿ ಮಾಡುವುದಲ್ಲ, ಬರೇ ಕಣ್ಣಿನ ಕರಿಗುಡ್ಡೆಯನ್ನು ನಾವು ಕಸಿ ಮಾಡ್ತೇವೆ. ಸೊ ಸಕ್ಕರೆ ಕಾಯಿಲೆಯಲ್ಲಿ ಯಾವಾಗಲೂ ಕಣ್ಣಿನ ಈ ಕರಿಗುಡ್ಡೆ ತುಂಬಾ ಒಳ್ಳೆಯದೇ ಇರ್ತದೆ. ಈ ಮುಖ್ಯವಾಗಿ ತೊಂದರೆ ಬರುವುದು ಕಣ್ಣಿನ ನರದಲ್ಲಿ, ಕಣ್ಣಿನ ಒಳಗಿರುವಂತ ಕಣ್ಣಿನ ನರದಲ್ಲಿ. ಅದನ್ನು ನಾವು ಕಸಿ ಮಾಡುವುದಿಲ್ಲ, ಬರೀ ಈ ಕಣ್ಣಿನ ಕರಿಗುಡ್ಡೆಯನ್ನು ಮಾತ್ರ ಕಸಿ ಮಾಡುವ ಕಾರಣ ಇವರು ಕಣ್ಣಿನ ದಾನವನ್ನು ಮಾಡಿದ್ರು ಕೂಡ ಅವರ ಕಣ್ಣಿನ ಕರಿಗುಡ್ಡೆಯನ್ನು ಬೇರೆಯವರಿಗೆ ನಾವು ಕಸಿ ಮಾಡಿದ ಮೇಲೆ ಅವರಿಗೆ ಒಳ್ಳೆ ದೃಷ್ಟಿ ಇನ್ನೊಬ್ಬನಿಗೆ ಖಂಡಿತವಾಗಿ ಬರ್ತದೆ. ತುಂಬ ಪುಣ್ಯ ಕೆಲಸವನ್ನು ಖಂಡಿತವಾಗಿ ಮಾಡ್ಬೋದು. ಹೌದು.
ಓಕೆ ಡಾಕ್ಟರ್, ಈಗ ನೀವು ಹೇಳಿದ್ರಿ ಡಯಾಬಿಟಿಸ್ ಬಂದ ನಂತರ ಯಾವ ರೀತಿಯಾಗಿ ಕಾಣಿಸಿಕೊಳ್ಳುತ್ತೆ ಸಿಂಪ್ಟಮ್ಸ್ ಅಂತ. ಇದರಿಂದ ಏನು ರೆಡ್ನೆಸ್ ಆಗೋದು, ಕಣ್ಣಲ್ಲಿ ನೀರು ಬರೋದು, ಈ ರೀತಿಯ ಸಿಂಪ್ಟಮ್ಸ್ ಏನಾದರೂ ಕಾಣಿಸಿಕೊಳ್ಳುತ್ತಾ ಡಯಾಬಿಟಿಸ್ ಇಂದ? ಕಣ್ಣಿನ ಸಕ್ಕರೆ ಕಾಯಿಲೆಯಿಂದಾಗಿ ಕಣ್ಣಿನ ನೀರು ಬರುವುದು, ಕಣ್ಣಿನ ಕೆಂಪಾಗುವುದು ಸ್ವಲ್ಪ ಕಮ್ಮಿ. ಕಣ್ಣಿನ ನೀರು ಬರ್ಬೋದು ಒಂದು ಸಂದರ್ಭದಲ್ಲಿ. ಸಕ್ಕರೆ ಕಾಯಿಲೆ ಇದ್ದಾಗ ನಾನು ಆಗ್ಲೇ ಹೇಳಿದೆ ಇನ್ಫೆಕ್ಷನ್ಸ್ ಆಗುವ ಸಾಧ್ಯತೆ ತುಂಬಾ ಜಾಸ್ತಿ ಅಂತ. ಸೊ ಸಕ್ಕರೆ ಕಾಯಿಲೆ ಇದ್ದಾಗ ಕೆಲವೊಮ್ಮೆ ಕಣ್ಣಿನ ಹತ್ರ ಇರುವ ಈ ಕಣ್ಣು ಮತ್ತು ಮೂಗಿನ ನಡುವಲ್ಲಿ ನೇಸೋಲಾಕ್ರಿಮಲ್ ಸ್ಯಾಕ್, ನೇಸೋಲಾಕ್ರಿಮಲ್ ಡಕ್ಟ್ ಅಂತ ಇದೆ, ಅಲ್ಲಿ ಇನ್ಫೆಕ್ಷನ್ ಆದ್ರೆ ಕಣ್ಣಿಂದ ನೀರು ಬರ್ಬೋದು. ಅಲ್ಲಿ ಸ್ವಲ್ಪ ಪೀಚ್ ಬರೋದು, ಡಿಸ್ಚಾರ್ಜ್ ಬರೋದು, ಈ ನೀರು ಬರೋದು ಅಂತ ತೊಂದರೆ ಬರೋ ಸಾಧ್ಯತೆ ಖಂಡಿತವಾಗಿ ಇದೆ. ಓಕೆ, ಇನ್ನು ಇದು ಬಾರದ ರೀತಿ ಅಂದ್ರೆ ಪ್ರಿಕಾಷನ್ಸ್ ಯಾವ ರೀತಿಯಾಗಿ ತಗೊಳ್ಬೋದು ಅಂತ? ಒಂದು ಆವಾಗಲೇ ಹೇಳಿದಾಗೆ ಒಳ್ಳೆ ರೀತಿಯಲ್ಲಿ ಅವರ ಸಕ್ಕರೆ ಕಾಯಿಲೆಯನ್ನು ಕಂಟ್ರೋಲ್ ಮಾಡುದು. ಇನ್ನೊಂದು ಏನು ತೊಂದರೆ ಇಲ್ಲದೆ ಕೂಡ ಇದ್ದಲ್ಲಿ, ಏನು ಲಕ್ಷಣ ಇಲ್ಲದೆ ಇದ್ದಲ್ಲೂ ಕೂಡ 6 ತಿಂಗಳಿಗೊಮ್ಮೆ, ವರ್ಷಕ್ಕೆ 2 ಸಲ ಕಣ್ಣಿನ ವೈದ್ಯರ ಹತ್ರ ಅವರ ಕಣ್ಣಿನ ಈ ಸಂಪೂರ್ಣ ಪರೀಕ್ಷೆಯನ್ನು ಮಾಡಿಸೋದು. ಇದೆರಡನ್ನು ಅವರು ಒಳ್ಳೆ ರೀತಿಯಲ್ಲಿ ಮಾಡಿದ್ರೆ ಖಂಡಿತವಾಗಿಯೂ ಅವರಿಗೆ ಏನು ತೊಂದರೆ ಆಗದ ಹಾಗೆ ನೋಡ್ಕೊಳ್ಬೋದು. ಏನಾದರೂ ಈ ಸಕ್ಕರೆ ಕಾಯಿಲೆಯಿಂದಾಗಿ ತೊಂದರೆಗಳು ಬರುವಂತ ಸಂದರ್ಭ ಇದ್ದಾಗ ಅದಕ್ಕೆ ತಕ್ಷಣ ನಾವು ಟ್ರೀಟ್ಮೆಂಟ್ ಕೊಟ್ಟರೆ ಖಂಡಿತವಾಗಿಯೂ ಅದರಿಂದಾಗಿ ಅವರಿಗೆ ದೃಷ್ಟಿ ಕಮ್ಮಿ ಆಗದ ಹಾಗೆ ನೋಡಿಕೊಳ್ಬೋದು. ಓಕೆ ಡಾಕ್ಟರ್, ಇನ್ನು ಕೇಳೋದಾದ್ರೆ ಸಾಮಾನ್ಯವಾಗಿ ಯಾವ ವಯಸ್ಸಿನಲ್ಲಿ ಇದು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೆ? ಯಾವ ವಯಸ್ಕರ ಜನತೆ ಸಕ್ಕರೆ ಕಾಯಿಲೆಯು ನಾವು ನೋಡುದು ಸ್ವಲ್ಪ ವಯಸ್ಸಾದವರಲ್ಲಿ. ಇಂದಿನ ದಿನಗಳಲ್ಲಿ ನೀವಾಗ ಫಸ್ಟ್ಗೆ ಹೇಳಿದ್ರೆ ಸ್ವಲ್ಪ ಯಂಗರ್ ಏಜ್ ಅಲ್ಲಿ ಕೂಡ ಬರ್ತಾ ಉಂಟು, 35-40 ವಯಸ್ಸಿದ್ದವರೆಲ್ಲ ಕೂಡ ಬರ್ತಾ ಉಂಟು. ಈ ಸಕ್ಕರೆ ಕಾಯಿಲೆಯಿಂದಾಗಿ ಬರುವಂತ ತೊಂದರೆಗಳು ಸಾಮಾನ್ಯವಾಗಿ ಒಂದು 7 ವರ್ಷ ನಂತರ, ಸಕ್ಕರೆ ಕಾಯಿಲೆ ಬಂದ ಮೇಲೆ ಒಂದು 7 ವರ್ಷ ನಂತರವೇ ಬರುವಂತ ಸಂದರ್ಭಗಳು. ಒಳ್ಳೆ ಕಂಟ್ರೋಲ್ ಅಲ್ಲಿ ಇದ್ರೆ, ಶುಗರ್ ಲೆವೆಲ್ ಎಲ್ಲ ಒಳ್ಳೆ ರೀತಿಯಲ್ಲಿ ಇದ್ರೆ ಒಂದು 15-20 ವರ್ಷ ಆದ್ರೂ ಅವರಿಗೆ ಏನೋ ತೊಂದರೆ ಬಾರದೇ ಇರಬಹುದು. ಓಕೆ ಎಸ್ ಡಾಕ್ಟರ್, ಇನ್ನು ಕೇಳುವುದಾದ್ರೆ ಯಾವ ರೀತಿಯಾದಂತಹ ಟೆಸ್ಟ್ಗಳು ಇದಕ್ಕೆ ಮಾಡಬೇಕಾಗುತ್ತೆ ಡಯಾಬಿಟಿಕ್ ಪೇಷಂಟ್ಗಳಿಗೆ ಅಂತ? ಮುಖ್ಯವಾಗಿ ಡಯಾಬಿಟಿಕ್ ರೆಟಿನೋಪತಿ ಇದೆಯಾ ಇಲ್ವಾ ಅಂತ ನೋಡ್ಲಿಕ್ಕೆ ನಮಗೆ ಈ ನಾನು ಆಗ ಹೇಳಿದಾಗೆ ಕಣ್ಣಿನ ಸ್ವಲ್ಪ ಮದ್ದು ಬಿಟ್ಟು ಕಣ್ಣಿನ ನರದ ಸಂಪೂರ್ಣ ಪರೀಕ್ಷೆ ಮಾಡ್ತೇವೆ. ನಮಗೇನಾದ್ರೂ ಸಂಶಯ ಇದ್ದಲ್ಲಿ ಕೆಲವೊಮ್ಮೆ ಕಣ್ಣಿನ ನರದ ಸ್ಕ್ಯಾನ್ ಅನ್ನು ಮಾಡ್ತೇವೆ. ಕಣ್ಣಿನ ನರದಲ್ಲಿ ನೀರು ಕೂತಾಗಿ ಈ ಸ್ಕ್ಯಾನ್ ಬೇಕೇ ಬೇಕು, ಆ ಟೈಮಲ್ಲಿ ಮಾಡ್ತೇವೆ. OCT ಸ್ಕ್ಯಾನ್ ಅಂತ ಹೇಳ್ತೇವೆ, ಕಣ್ಣಿದ್ದೇ ಒಂದು CT ಸ್ಕ್ಯಾನಿನ ಥರ. ಸೊ ಈ ಕಣ್ಣಿನ ನರದ್ದು OCT ಸ್ಕ್ಯಾನ್ ಮಾಡಿದಾಗ ಅಲ್ಲಿ ಯಾವ ಜಾಗದಲ್ಲಿ ಈ ನೀರು ಕೂತ್ಕೊಳ್ತಾ ಉಂಟು, ಎಷ್ಟು ದಪ್ಪಾಗಿದೆ ಕಣ್ಣಿನ ನರ, ಅದರ ಮೇಲೆ ನಾವು ಟ್ರೀಟ್ಮೆಂಟ್ ಪ್ಲಾನ್ ಅನ್ನು ಡಿಸೈಡ್ ಮಾಡ್ತೇವೆ. ಇಂಜೆಕ್ಷನಿನ ಮೂಲಕವ ಅಥವಾ ಈ ಲೇಸರಿನ ಮೂಲಕ ಇದಕ್ಕೆ ಟ್ರೀಟ್ಮೆಂಟ್ ಬೇಕಾ. ಒಮ್ಮೆ ಈ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಕೂಡ ನಾವು ಈ CT ಸ್ಕ್ಯಾನ್ ಅನ್ನು ಪುನಃ ಮಾಡ್ತೇವೆ. ಟ್ರೀಟ್ಮೆಂಟ್ ಆದ ಮೇಲೆ ಎಷ್ಟು ಇಂಪ್ರೂವ್ಮೆಂಟ್ ಬಂದಿದೆ, ಇನ್ನು ಅವನಿಗೆ ಜಾಸ್ತಿ ಟ್ರೀಟ್ಮೆಂಟ್ ಬೇಕಾಗ್ತದ ಅಥವಾ ಇಷ್ಟವರೆಗೆ ಕೊಟ್ಟ ಟ್ರೀಟ್ಮೆಂಟ್ ಸಾಕಂತ. ಇದು ಒಂದು OCT ಸ್ಕ್ಯಾನ್ ಅಂತ. ಇನ್ನೊಂದು ಆಂಜಿಯೋಗ್ರಫಿ. ನೀವು ಹಾರ್ಟ್ ಇದೆ, ಹೃದಯದ ಆಂಜಿಯೋಗ್ರಫಿ ಕೇಳಿರ್ಬೋದು. ಹಾರ್ಟ್ ತೊಂದರೆಯಿಂದ ಅವರಿಗೆ ಆಂಜಿಯೋಗ್ರಫಿ ಮಾಡ್ತಾರ. ಅದೇ ತರ ಕಣ್ಣಿನ ನರದ್ದು ತೊಂದರೆ ಇರುವಾಗ ನಾವು ಆಂಜಿಯೋಗ್ರಫಿಯನ್ನು ಮಾಡ್ತೇವೆ. ಕೈಗೆ ಇಂಜೆಕ್ಷನ್ ಕೊಟ್ಟು ಆ ಒಂದು ಕಲರ್ ಡೈ ಅನ್ನು ಬಿಡ್ತೇವೆ, ಕಣ್ಣಿನ ನರಕ್ಕೆ ಬರ್ತದೆ ಅದು. ಆ ಟೈಮಲ್ಲಿ ಆ ಆಂಜಿಯೋಗ್ರಫಿಯನ್ನು ಮಾಡ್ತೇವೆ. ಸೊ ಕಣ್ಣಿನ ನರದಲ್ಲಿ ಎಲ್ಲಿ ಏನಾದರೂ ಬ್ಲಾಕೇಜ್ ಉಂಟಾ, ಏನಾದರೂ ಲೀಕೇಜ್ ಉಂಟಾ ಅಂತ ನಮಗೆ ಈ ಆಂಜಿಯೋಗ್ರಫಿಯಲ್ಲಿ ಗೊತ್ತಾಗ್ತದೆ. ಆಂಜಿಯೋಗ್ರಫಿಯ ಮೇಲೆ ಹೊಂದಿಕೊಂಡುಂಟು ಪುನಃ ಯಾವ ಜಾಗಕ್ಕೆ ಲೇಸರ್ ಕೊಡಬೇಕು, ಎಷ್ಟು ಸಿಟ್ಟಿಂಗ್ ಬೇಕಾಗ್ಬೋದು ಅಂತ ನಮಗೆ ಈ ಟೆಸ್ಟನ್ನು ಮಾಡಿದ ಮೇಲೆ ಗೊತ್ತಾಗ್ಬೋದು. ಇನ್ನೊಂದು ಟೆಸ್ಟ್ ಅಂದರೆ B ಸ್ಕ್ಯಾನ್, ಅಲ್ಟ್ರಾಸೌಂಡ್ B ಸ್ಕ್ಯಾನ್ ಅಂತ ಹೇಳ್ತೇವೆ. ಕಣ್ಣಿನ ನರ ಕಳಿಸಿ ಬಂದಾಗ ಅಥವಾ ವಿಟ್ರಿಯಸ್ ಹೆಮರೇಜ್ ಇದ್ದಾಗ ನಮಗೆ ನರ ಕ್ಲೀನ್ ಆಗಿ ಬೇರೆ ಟೆಸ್ಟ್ಗಳಲ್ಲಿ ಕಾಣುವುದಿಲ್ಲ. ಸೊ ಅಂತ ಸಂದರ್ಭದಲ್ಲಿ ನಾವು ಈ ಅಲ್ಟ್ರಾಸೌಂಡ್ B ಸ್ಕ್ಯಾನ್ ಅನ್ನು ಮಾಡಿದಾಗ ಎಷ್ಟು ತೊಂದರೆ ಉಂಟು, ಯಾವ ತರದಲ್ಲಿ ಟ್ರೀಟ್ಮೆಂಟ್ ಅನ್ನು ಪ್ಲಾನ್ ಮಾಡ್ಬೇಕಂತ ಇದೆಲ್ಲ 1-2-3 ಟೆಸ್ಟ್ ಮಾಡಿದಾಗ ನಮಗೆ ಕ್ಲೀನ್ ಆಗಿ ಗೊತ್ತಾಗ್ತದೆ. ಡಾಕ್ಟರ್, ಇನ್ನು ಕೇಳಿದ್ರೆ ನಮ್ಮ ಪ್ರಸಾದ್ ನೇತ್ರಾಲಯದಲ್ಲಿ ಯಾವ ರೀತಿಯಾದಂತಹ ಚಿಕಿತ್ಸೆಗಳು ಇದಕ್ಕೆ ಲಭ್ಯವಿದೆ ಅಂತ? ಸೊ ಇವಾಗಲೇ ನಾನು ಮಾತಾಡಿದಾಗೆ ಈ ಎಲ್ಲವೂ ಈ ಸಕ್ಕರೆ ಕಾಯಿಲೆಗೆ ಬೇಕಾಗುವಂಥ ಟೆಸ್ಟ್ಗಳು, ಈ ಅಲ್ಟ್ರಾಸೌಂಡ್ B ಸ್ಕ್ಯಾನ್, ಆಂಜಿಯೋಗ್ರಫಿ, ಫಂಡಸ್ ಆಂಜಿಯೋಗ್ರಫಿ ಅಂತ ಹೇಳ್ತೇವೆ, FA ಫಂಡಸ್ ಆಂಜಿಯೋಗ್ರಫಿ, ಈ ಕಣ್ಣಿನ ನರದ್ದೇ CT ಸ್ಕ್ಯಾನ್ OCT ಅಂತ ಹೇಳ್ತೇವೆ ಅದಲ್ಲದೆ ಎಲ್ಲ ಥರದ್ದು ಟ್ರೀಟ್ಮೆಂಟ್ಗಳು, ಕಣ್ಣಿನ ಇಂಜೆಕ್ಷನ್ಸ್ ಆಗಲಿ, ಕಣ್ಣಿನ ಇಂಜೆಕ್ಷನ್ಗಳಲ್ಲೇ ಒಂದು 5 ಬೇರೆ ಬೇರೆ ವೆರೈಟಿ ಇಂಜೆಕ್ಷನ್ಸ್ ಇದೆ. ಕಣ್ಣಿನ ಒಳಗೇನೆ ನಾವು 3 ತಿಂಗಳಿಗೆ ಲಭ್ಯ ಆಗುವಂತ ಇಂಜೆಕ್ಷನ್ ಒಜುರ್ಡೆಕ್ಸ್ ಇಂಪ್ಲಾಂಟ್ ಅಂತ ಹೇಳ್ತೇವೆ, ಇಂಪ್ಲಾಂಟ್ ಇರೋದು ಅದು ಕೂಡ. ಕಣ್ಣಿನ ನರದ್ದು ಶಸ್ತ್ರಚಿಕಿತ್ಸೆಗೆ ಬೇಕಾಗುವಂತ ಎಲ್ಲವೂ ಕೆಲವೊಂದು ಮೆಷಿನ್ಸ್, ಟೆಕ್ನಾಲಜೀಸ್ ಎಲ್ಲವೂ ನಮ್ಮ ಹಾಸ್ಪಿಟ್ಲಲ್ಲಿ ಮೊದಲಿಂದ ಒಂದು 4-5 ವರ್ಷದಿಂದಲೂ ಲಭ್ಯ ಇದೆ. ರೆಗ್ಯುಲರ್ ಆಗಿ ಈ ಟ್ರೀಟ್ಮೆಂಟ್ಗಳು ಆಗ್ತಾ ಇರ್ತದೆ.
ತುಂಬ ರೋಗಿಗಳಿಗೆ ತುಂಬ ಹೆಲ್ಪ್ಫುಲ್ ಆಗಿದೆ. ಮಾಡ್ತಾ ಇರ್ತೇವೆ ರೆಗ್ಯುಲರ್ ಆಗಿ. ಹಾಗೆ ಎಲ್ಲರೂ ಕೂಡ ಅವರ ಕಣ್ಣಿನ ನರವನ್ನು ಯಾವಾಗಲೂ ಪರೀಕ್ಷೆ ಮಾಡಿಸ್ಕೊಂಡು ಇದನ್ನೆಲ್ಲ ಉಪಯೋಗಿಸಬೇಕು. ಖಂಡಿತವಾಗಿ ಅವರಿಗೆ ಒಳ್ಳೆ ದೃಷ್ಟಿ ಬರ್ತದೆ. ಡಾಕ್ಟರ್, ಇನ್ನು ಕೊನೆಯದಾಗಿ ವೀಕ್ಷಕರಿಗೆ ನಿಮ್ಮ ಒಂದು ಕಿವಿ ಮಾತು ಈ ಒಂದು ವಿಚಾರವಾಗಿ. ಇವಾಗಲೇ ನಾವು ಕಣ್ಣಿನ ನರದಲ್ಲಿ ಬರುವಂಥ ಸಕ್ಕರೆ ಕಾಯಿಲೆ ವಿಷಯ ಹೇಳಿದ್ದೇವೆ. ನಾನು ಹೇಳಿದ್ದೇನೆ, ಏನೂ ಲಕ್ಷಣಗಳು ಇಲ್ಲದೇ ಇದ್ದಲ್ಲೂ ಕೂಡ ಕಣ್ಣಿನ ಪರೀಕ್ಷೆಯನ್ನು ಮಾಡಿಸ್ಬೇಕು. ಅದಲ್ಲದೆ ಸಕ್ಕರೆ ಕಾಯಿಲೆಯನ್ನು ಒಳ್ಳೆ ರೀತಿಯಲ್ಲಿ ಕಂಟ್ರೋಲಲ್ಲಿ ಮಾಡಬೇಕು. ಸೊ ಕಣ್ಣಿನ ಡಾಕ್ಟ್ರ್ ಹತ್ರ ಮತ್ತು ಮಧುಮೇಹದ ಡಾಕ್ಟ್ರ್ ಹತ್ರ ಖಂಡಿತವಾಗಿಯೂ 6 ತಿಂಗಳಿಗೊಮ್ಮೆ ಹೋಗ್ತಾ ಇರಬೇಕು. ಬರೀ ಈ ಬ್ಲಡ್ ಟೆಸ್ಟನ್ನು ಮಾಡಿ ನಮಗೆಲ್ಲ ಸರಿ ಇದೆ ಅಂತ ಕೂತ್ರೆ ಏನೂ ಗೊತ್ತಾಗೋದಿಲ್ಲ. ಸಕ್ಕರೆ ಕಾಯಿಲೆಯಿಂದಾಗಿ ಬರೀ ಕಣ್ಣಿಗೆ ಮಾತ್ರ ಅಲ್ಲ, ದೇಹದ ಎಲ್ಲ ಅಂಗಗಳಲ್ಲಿ, ಕಿಡ್ನಿಯಲ್ಲಿ, ತಲೆ ಒಳಗೆ, ಈ ನರ್ವ್ ಎಂಡಿಂಗ್, ಕೈ ಕಾಲಿದ ನರ್ವ್ ಎಂಡಿಂಗಲ್ಲಿ ಎಲ್ಲವೂ ಕೂಡ ಎಫೆಕ್ಟ್ ಆಗ್ತದೆ. ಅದಕ್ಕೋಸ್ಕರ ಅವರ ಟ್ರೀಟಿಂಗ್ ಫಿಸಿಷಿಯನ್, ಮಧುಮೇಹದ ಸ್ಪೆಷಲಿಸ್ಟ್ ಅವರಲ್ಲಿಯೂ ಕೂಡ 6 ತಿಂಗಳಿಗೊಮ್ಮೆ ಅವರು ವಿಸಿಟ್ ಮಾಡಲೇಬೇಕು. ಕಣ್ಣಿನ ಡಾಕ್ಟರ್ ಹತ್ರ ಸಹ 6 ತಿಂಗಳಿಗೊಮ್ಮೆ ಅವರು ಕಣ್ಣಿನ ಪರೀಕ್ಷೆಯನ್ನು ಮಾಡ್ತಾ ಇರಬೇಕು. ರೆಗ್ಯುಲರ್ ಈ ಚೆಕಪ್ ಮಾಡಿದಾಗ ನಾವು ಬೇರೆ ದೊಡ್ಡ ತೊಂದರೆ ಆಗುವುದನ್ನು ಪ್ರಿವೆಂಟ್ ಮಾಡ್ಬೋದು. ಓಕೆ, ಇದೊಂದು ವೀಕ್ಷಕರಿಗೆ ಸಂದೇಹ. ಓಕೆ, ಥ್ಯಾಂಕ್ ಯು ಡಾಕ್ಟರ್. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದು ಡಯಾಬಿಟಿಸ್ನಿಂದ ಆಗುವಂತಹ ಕಣ್ಣಲ್ಲಿ ಕಾಣಿಸಿಕೊಳ್ಳುವಂತಹ ದುಷ್ಪರಿಣಾಮಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ರಿ. ತಮಗೆ ಧನ್ಯವಾದಗಳು ಡಾಕ್ಟರ್. ನೋಡಿದ್ರಲ್ವಾ ವೀಕ್ಷಕರೇ, ಡಯಾಬಿಟಿಸ್ನಿಂದ ಕಣ್ಣಿನಲ್ಲಿ ಯಾವ ರೀತಿಯಾದಂತಹ ತೊಂದರೆಗಳು ಕಾಣಿಸಿಕೊಳ್ಳುತ್ತೆ, ಯಾವೆಲ್ಲ ಚಿಕಿತ್ಸೆಗಳು ಇದಕ್ಕೆ ಲಭ್ಯವಿದೆ ಅಂತ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಿಮಗೆ ಮಾಹಿತಿ ಸಿಕ್ಕಿರಬಹುದು ಅಂತ ತಿಳ್ಕೊಳ್ತಾ, ಇದಾಗಿತ್ತು ಇವತ್ತಿನ ವಿಶೇಷತೆ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ, ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ, ಮಂಗಳೂರು. ಆರ್ ಮಿಷನ್ ಯೋರ್ ವಿಷನ್, ಸೈಟ್ ಫಸ್ಟ್. ಕರಾವಳಿ ಕರ್ನಾಟಕದ ಅತಿ ದೊಡ್ಡ ಕಣ್ಣಿನ ನೆಟ್ವರ್ಕ್, ಕಣ್ಣಿನ ವಿಭಾಗ ಮತ್ತು ಸೌಲಭ್ಯಗಳು. ಕಣ್ಣಿನ ಎಲ್ಲಾ ತೊಂದರೆಗಳಿಗೂ ಒಂದೇ ಸೂರಿನಡಿಯಲ್ಲಿ ಚಿಕಿತ್ಸೆ ಲಭ್ಯ. 5 ಅಂತಾರಾಷ್ಟ್ರೀಯ ಗುಣಮಟ್ಟದ ಮಾಡ್ಯುಲರ್ ಆಪರೇಷನ್ ಥಿಯೇಟರ್ಗಳು, 24/7 ಸೇವೆ. ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ, ಮಂಗಳೂರು. ಮಹಾಕಾಳಿ ದೇವಸ್ಥಾನದ ಹತ್ತಿರ, ಪಂಪ್ವೆಲ್, ಉಜ್ಜೋಡಿ, ಮಂಗಳೂರು ಹಾಗೂ ಉಡುಪಿ, ಸುಳ್ಯ, ತೀರ್ಥಹಳ್ಳಿ.